सांख्ये कृतान्ते प्रोक्तानि सिद्धये सर्वकर्मणाम् पंच एतानि महाबाहो कारणानि निबोध मे। सांख्यै कृतान्ते प्रोक्तानि सांख्यै कृत अन्ते प्रोक्तानि सिद्धये ಸರ್ವಕರ್ಮಣಾಂ. ಮಹಾಬಾಹುವಾದ ಅರ್ಜುನನೇ, ವೇದಾಂತದ ಪ್ರಕಾರ ಎಲ್ಲ ಕರ್ಮಗಳ ಸಿದ್ಧಿಗೆ 5 ಕಾರಣಗಳಿವೆ. ಅದನ್ನ ತಿಳಿದುಕೋ. ಎಲ್ಲ ವೇದಾಂತದ ಪ್ರಕಾರ ಎಲ್ಲ ಕರ್ಮಗಳ ಸಿದ್ಧಿಗೆ 5 ಕಾರಣ ಇದೆ. ಅದನ್ನ ನನ್ನಿಂದ ತಿಳಿದುಕೋ ಅಂತ ಹೇಳಿ. ಪಂಚೈತಾನಿ ಮಹಾಬಾಹೋ ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ. ಕಾರಣಾನಿ ನಿಬೋಧ ಮೇ. ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಸಿದ್ಧಯೇ ಸರ್ವಕರ್ಮಣಾಂ. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ. ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ. ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ. ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ. ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ. ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಶ್ಲೋಕ 14. ಅಧಿಷ್ಠಾನಂ ತಥಾ ಕರ್ತ ಕರಣಂ ಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾಃ ದೈವಂ ಚೈವಾತ್ರ ಪಂಚಮಂ. ಅಧಿಷ್ಠಾನಂ ತಥಾ ಕರ್ತ ಕರಣಂ ಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾಃ ವಿವಿಧಾಃ ಚ ಪೃಥಕ್ ಚೇಷ್ಟಾಃ ದೈವಂ ಚೈವಾತ್ರ ಚ ಏವ ಅತ್ರ ಪಂಚಮಂ. ಅನುವಾದ: ಕರ್ಮಸ್ಥಳ ಅಂದರೆ ದೇಹ, ಕರ್ತ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ಮತ್ತು ಕಟ್ಟೆ ಕಡೆಯದಾಗಿ ಪರಮಾತ್ಮ. ಇವು ಕ್ರಿಯೆಯ 5 ಅಂಶಗಳು. ಇಲ್ಲ 5 ಕಾರಣ ಅಂದ್ರು, ಇಲ್ಲ 5 ಅಂಶನ ಹೇಳ್ತಾರೆ. ಅಧಿಷ್ಠಾನಂ ತಥಾ ಕರ್ತ ಅಧಿಷ್ಠಾನಂ ತಥಾ ಕರ್ತ ಕರಣಂ ಚ ಪೃಥಗ್ವಿಧಂ ಕರಣಂ ಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾಃ ವಿವಿಧಾಶ್ಚ ಪೃಥಕ್ ಚೇಷ್ಟಾಃ ದೈವಂ ಚೈವಾತ್ರ ಪಂಚಮಂ. ದೈವಂ ಚೈವಾತ್ರ ಪಂಚಮಂ. ಅಧಿಷ್ಠಾನಂ ತಥಾ ಕರ್ತ ಕರಣಂ ಚ ಪೃಥಗ್ವಿಧಂ ಅಧಿಷ್ಠಾನಂ ತಥಾ ಕರ್ತ ಕರಣಂ ಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾಃ
दैवं चैवात्र पञ्चमम् विविधाश्च पृथक् चेष्टाः दैवं चैवात्र पञ्चमम् अधिष्ठानां तथा कर्ता करणं च पृथग्विधम् विविधाश्च पृथक् चेष्टाः दैवं चैवात्र पञ्चमम् अधिष्ठानं तथा कर्ता करणं च पृथग्विधम् विविधाश्च पृथक् चेष्टाः दैवं चैवात्र पञ्चमम् अधिष्ठानं तथा कर्ता करणं च पृथग्विधम् विविधाश्च पृथक् चेष्टाः च दैवं चैवात्र पञ्चमम् अधिष्ठानं तथा कर्ता करणं च पृथग्विधम् विविधाश्च पृथक् चेष्टाः दैवं चैवात्र पञ्चमम् ಹರೇ ಕೃಷ್ಣ. ಮಾತಾಜಿ ಹೇಳಿಸಿ ಮಾತಾಜಿ. ಚಂದ್ರಕಲಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ಪಚ್ಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ ಸಾಂಖ್ಯೆ ಕೃತಾತಿ ಪೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಪೂರ್ಣಿಮಾ ಮಾತಾಜಿ. ಪೂರ್ಣಿಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪೂರ್ಣಿಮಾ ಮಾತಾಜಿ. ಮಾತಾಜಿ ಶ್ಲೋಕ 13. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ ಸಾಂಖ್ಯೆ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಕರ್ಮಣಾಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶೀಲಾದೇವಿ ಮಾತಾಜಿ ಶ್ಲೋಕ 13 ಹೇಳಿ. ಹೇಳ್ತೀನಿ ಮಾತಾಜಿ. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ ಸಾಂಖ್ಯೆ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಶ್ರವಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸ್ಕ್ರೀನ್ ಕಾಣಿಸ್ತೇನೆ. ಶ್ರವಂತಿ ಮಾತಾಜಿ. ಮಾತಾಜಿ 13 ಅಲ್ಲ ಮಾತಾಜಿ? ಹಾ ಮಾತಾಜಿ. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ ಸಾಂಖ್ಯೆ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು. ವೆಂಕಟೇಶ್ ಪ್ರಭುಜಿ ಶ್ಲೋಕ 14 ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 14. ಅಧಿಷ್ಠಾನಂ ತಥಾ ಕರ್ತಾ ಕರಣಂ ಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾಃ ದೈವಂ ಚೈವಾತ್ರ ಪಂಚಮಂ. ಧನ್ಯವಾದಗಳು ಪ್ರಭುಜಿ. ಚಂದನ ಮಾತಾಜಿ ಶ್ಲೋಕ 14 ಹೇಳಿ. ಚಂದನಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಅಧಿಷ್ಠಾನಂ ತಥಾ ಕರ್ತಾ ಕರಣಂ ಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಃ ದೈವಂ ಚೈವಾತ್ರ ಪಂಚಮಂ. ಹರೇ ಕೃಷ್ಣ ಮಾತಾಜಿ. ಚೇಷ್ಟಾಹ ಸ್ಟಾ ದೀರ್ಘ ಇದೆ. ಚೇಷ್ಟಾಹ. ಹರೇ ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಾಜೇಶ್ವರಿ ಮಾತಾಜಿ. ಶೀಲಾದೇವಿ ಮಾತಾಜಿ ಹೇಳಿ. ಶ್ಲೋಕ 14. ಹೇಳ್ತೀನಿ ಮಾತಾಜಿ. ಅಧಿಷ್ಠಾನಂ ತಥಾ ಕರ್ತಾ ಕರಣಂ ಚ ಪೃಥಗ್ವಿಧಂ ವಿವಿಧಾಂಚ ಪೃಥಕ್ ಚೇಷ್ಟಾಃ ದೈವಂ ಚೈವಾತ್ರ ಪಂಚಮಂ. ಚಂದ್ರಕಲಾ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಚಂದ್ರಕಲಾ ಮಾತಾಜಿ ಶ್ಲೋಕ 14 ಹೇಳಿ.
ಚಂದ್ರಕಲಾ ಮಾತಾಜಿ ಹೇಳಿದ್ರಲ್ವಾ? ಇವ್ರು ಪೂರ್ಣಿಮಾ ಮಾತಾಜಿ. ಶ್ಲೋಕ 14. ಹಾ. ಅಧಿಷ್ಠಾನಂ ತಥಾ ಕರ್ತ ಕಾರಣಂ ಚ ಪೃಥಕ್ ವಿಧಿಂ ವಿವಿಧ ಚ ಪೃಥಕ್ ಚೇಷ್ಟಾಃ ದೈವಂ ಚೈವಾತ ಪಂಚಮಂ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದ. ಕೃಷ್ಣ. ಪೂರ್ಣಿಮಾ ಮಾತಾಜಿ ಶ್ಲೋಕ 14 ಹೇಳಿ. ಶ್ರವಂತಿ ಮಾತಾಜಿ ಶ್ಲೋಕ 14 ಹೇಳಿ. ಅಧಿಷ್ಠಾನಂ ತಥಾ ಕರ್ತಾ ಕರಣಂ ಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾಃ ದೈವಂ ಚೈವಾತ್ರ ಪಂಚಮಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ವೆಂಕಟೇಶ್ ಕೃಷ್ಣ ಪ್ರಭುಜಿ. ಮಾತಾಜಿ. ಶ್ರವಂತಿ ಮಾತಾಜಿ ಹೇಳಿ ಮಾತಾಜಿ. ಅಧಿಷ್ಠಾನಂ ತಥಾ ಕರ್ತಾ ಕರಣಂ ಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾಃ ದೈವಂ ಚೈವಾತ್ರ ಪಂಚಮಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ ಶ್ಲೋಕ 13 ಹೇಳಿ. ವೆಂಕಟೇಶ್ ಪ್ರಭುಜಿ ಶ್ಲೋಕ 13 ಹೇಳಿ. ಮಾತಾಜಿ ಶ್ಲೋಕ 13. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಧನ್ಯವಾದಗಳು ಪ್ರಭುಜಿ. ಚಂದನ ಮಾತಾಜಿ ಶ್ಲೋಕ 13 ಹೇಳಿ. ಹರೇ ಕೃಷ್ಣ ಮಾತಾಜಿ. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ ಸಂಖ್ಯೆ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಹರೇ ಕೃಷ್ಣ ಮಾತಾಜಿ. ಸಾಂಖ್ಯೆ ಮಾತಾಜಿ. ಸಂಖ್ಯೆ ಅಲ್ಲ, ಸಾಂಖ್ಯೆ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಹರೇ ಕೃಷ್ಣ. ವಿಜಯ ಮಾತಾಜಿಯ ಪ್ರಭುಜಿ ಹೇಳ್ತೀರಾ? ಟ್ರೈ ಮಾಡ್ತೀರಾ? ಓಕೆ ಮಾತಾಜಿ ಮುಂದಕ್ಕೆ ಹೋಗು. ಶ್ಲೋಕ 15. ಶರೀರ ವಾಂಗ್ಮನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ಶರೀರ ವಾಂಗ್ಮನೋಭಿರ್ಯತ್. ಶರೀರ ವಾಕ್ ಮನೋಭಿಃ ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ಅನುವಾದ: ಮನುಷ್ಯನು ದೇಹ, ಮನಸ್ಸು ಮತ್ತು ಮಾತುಗಳ ಮೂಲಕ ಮಾಡುವ ನ್ಯಾಯ ಮತ್ತು ಅನ್ಯಾಯ ಅಥವಾ ಅನ್ಯಾಯದ ಕರ್ಮಕ್ಕೆ ಈ 5 ಅಂಶಗಳೇ ಕಾರಣ. ಶರೀರ ವಾಂಗ್ಮನೋಭಿರ್ಯತ್. ಯಾರನ್ನ ಮಾಡಿದ್ರ ಕರಿಯೇ? ಶರೀರವಾನ್ಮನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ. ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ಪಂಚೈತೆ ತಸ್ಯ ಹೇತವಃ. ಶರೀರ ವಾಂಗ್ಮನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ. ಶರೀರವಾನ್ಮನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ಶರೀರ ವಾಂಗ್ಮನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ಶರೀರವಾನ್ಮನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ಶರೀರ ವಾಂಗ್ಮನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ
पञ्चैते तस्य हेतवः शरीरवान् मनोभिर्यत् कर्म प्रारभते नरः न्यायं वा विपरीतं वा पञ्चैते तस्य हेतवः। श्लोक 16 तत्रैवं सति कर्तारम् आत्मानं केवलं तु यः पश्यत्य कृतबुद्धित्वात् न स पश्यति दुर्मति तत्रैवं तत्र एवं सति कर्तारम् आत्मनां सति कर्तारम् आत्मनां केवलं तु यः पश्यत्य कृतबुद्धित्वात् पश्यति आकृतबुद्धित्वात् न ಸ ಪಶ್ಯತಿ ದುರ್ಮತಿಃ ಆದುದರಿಂದ ಈ 5 ಅಂಶಗಳನ್ನು ಪರಿಗಣಿಸದೆ ತಾನೊಬ್ಬನೇ ಕರ್ತ ಎಂದು ಯೋಚಿಸುವವನು ನಿಜವಾಗಿಯೂ ಬಹು ಬುದ್ಧಿವಂತನಲ್ಲ. ಅವನು ವಸ್ತುಸ್ಥಿತಿಯನ್ನು ಕಾಣಲಾರ. ಮೇಲೆ ಹೇಳಿದ್ನಲ್ಲ 5 ಅಂಶಗಳನ್ನು ಪರಿಗಣಿಸದೆ ತಾನೊಬ್ಬನೇ ಕರ್ತ ಅಂತ ಯೋಚಿಸುವವನು ಖಂಡಿತವಾಗಿ ಅವನು ಬುದ್ಧಿವಂತನಲ್ಲ. ಅವನು ವಸ್ತುಸ್ಥಿತಿನ ಕಾಣೋದಿಲ್ಲ. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯ ಕೃತಬುದ್ಧಿತ್ವಾತ್ ಪಶ್ಯತಿ ದುರ್ಮತಿ ನ ಸ ಪಶ್ಯತಿ ದುರ್ಮತಿ ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯ ಕೃತಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿಃ ಪಶ್ಯತ್ಯ ಕೃತಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿಃ ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯ ಕೃತಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿಃ ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯ ಕೃತಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿಃ ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯ ಕೃತಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿಃ ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯ ಕೃತಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿಃ. ಹರೇ ಕೃಷ್ಣ. ಮಾತಾಜಿ ಹೇಳಿಸಿ ಮಾತಾಜಿ. ಚಂದನ ಮಾತಾಜಿ ಹೇಳಿ. ಹರೇ ಕೃಷ್ಣ ಶ್ಲೋಕ ಮಾತಾಜಿ. 15 ಶರೀರವಾಗ್ಮನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಚಂದ್ರಕಲಾ ಮಾತಾಜಿ. ಇದೆ ಕರೆಕ್ಟ್ ಮಾತಾಜಿ. ಸ್ಕ್ರೀನ್ ಹೊಂಟೋಯ್ತು ಮಾತಾಜಿ. ಸ್ಕ್ರೀನ್ ಹೊರಟೋಗಿದೆ ಮಾತಾಜಿ. ಶ್ಲೋಕ 15 ಶರೀರ ವಾಗ್ನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ ಕರ್ಮ ಪ್ರಾರಭತೆ. ಫಸ್ಟ್ ಇಂದ ಹೇಳ್ತೀನಿ ಮಾತಾಜಿ. ಶರೀರವಾಗನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಚ್ಯತೆ ತಸ್ಯ ಹೇತವಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಪೂರ್ಣಿಮಾ ಮಾತಾಜಿ ಶ್ಲೋಕ 15 ಹೇಳಿ. ಮಾತಾಜಿ ಶರೀರವಾಂಗ್ಮನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ
ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶೀಲಾದೇವಿ ಮಾತಾಜಿ ಶ್ಲೋಕ 15 ಹೇಳಿ. ಶರೀರಂ ವಾಗ್ಮನೋರ್ಭಿರ್ಯತ್ ಕರ್ಮ ಪಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ಧನ್ಯವಾದಗಳು ಮಾತಾಜಿ. ಶ್ರವಂತಿ ಮಾತಾಜಿ, ಶ್ರವಂತಿ ಮಾತಾಜಿ ಶ್ಲೋಕ 15 ಹೇಳಿ. ಶರೀರವಾನ್ ಮನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ. ವೆಂಕಟೇಶ್ ಪ್ರಭುಜಿ ಶ್ಲೋಕ 15 ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15. ಶರೀರವಾಗ್ಮನೋರ್ಭಿರ್ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದ ಮಾತಾಜಿ. ಚಂದನ ಮಾತಾಜಿ ಶ್ಲೋಕ 16 ಹೇಳಿ. ಹರೇ ಕೃಷ್ಣ ಮಾತಾಜಿ. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯಕೃತ ಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿಃ. ಧನ್ಯವಾದಗಳು. ಚಂದ್ರಕಲಾ ಮಾತಾಜಿ. ಕೃಷ್ಣ ಮಾತಾಜಿ ಶ್ಲೋಕ 16. ತತ್ರೈವಂ ಸತಿ ಸಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯೈತ ಕೃತಿ ಬುದ್ಧಿತ್ವಾತ್ ಸ ನ ಸ ಪಶ್ಯತಿ ದುರ್ಮತಿಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಪೂರ್ಣಿಮಾ ಮಾತಾಜಿ. ಮಾತಾಜಿ ಎಷ್ಟನೇದು ಮಾತಾಜಿ? ಶ್ಲೋಕ 16. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯಕೃತ ಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶೀಲಾದೇವಿ ಮಾತಾಜಿ. ತತ್ವೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯಂತಿ ಕೃತ ಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿಃ. ಮಾತಾಜಿ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಪಶ್ಯತ್ಯ ಕೃತ ಬುದ್ಧಿತ್ವಾತ್. ಪಶ್ಯತ್ಯಕೃತ ಬುದ್ಧಿತ್ವಾತ್. ಹರೇ ಕೃಷ್ಣ. ಶ್ರವಂತಿ ಮಾತಾಜಿ. ಶ್ರವಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯಕೃತ ಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿಃ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ವೆಂಕಟೇಶ್ ಪ್ರಭುಜಿ ಶ್ಲೋಕ 16 ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 16. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯಕೃತ ಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿಃ. ಧನ್ಯವಾದಗಳು ಪ್ರಭುಜಿ. ಮಾತಾಜಿ ಮುಂದಕ್ಕೆ ಹೋಗ ಮಾತಾಜಿ. ಶ್ಲೋಕ 17. ಯಸ್ಯ ನಾಹಂಕೃತೋ ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸಾ ಇಮಾನ್ ಲೋಕಾನ್ ನ ಹಂತಿ ನ ನಿಬಧ್ಯತೆ. ಯಸ್ಯ ನಾಹಂಕೃತೋ ನ ಅಹಂಕೃತಃ ಭಾವೋ ಭಾವಃ ಬುದ್ಧಿರ್ಯಸ್ಯ ನ ಲಿಪ್ಯತೆ ಬುದ್ಧಿಃ ಯಸ್ಯ ನ ಲಿಪ್ಯತೆ ಹತ್ವಾಪಿ ಅಪಿ ಸಾ ಇಮಾನ್ ಸಹ ಇಮಾನ್ ಲೋಕಾನ್ ನ ಹಂತಿ ನ ನಿಬಧ್ಯತೆ. ಅಹಂಕಾರದಿಂದ ಪ್ರೇರಿತನಾಗದವನು ಬುದ್ಧಿಯು ಲಿಪ್ತನಾಗದಿರುವನು ಈ ಜಗತ್ತಿನಲ್ಲಿ ಮನುಷ್ಯರನ್ನು ಕೊಂದರೂ
ಅವರನ್ನು ಕೊಂದಂತೆ ಅಲ್ಲ. ಅವನ ಕಾರ್ಯಗಳು ಅವನನ್ನು ಬಂಧಿಸುವುದಿಲ್ಲ. ಅಹಂಕಾರದಿಂದ ಪ್ರೇರಿತನಾಗದವನು, ಬುದ್ಧಿಯಿಂದ ಲಿಪ್ತನಾಗದಿರು. ಈ ಜಗತ್ತಿನಲ್ಲಿ ಮನುಷ್ಯರನ್ನು ಕೊಂದ್ರು ಕೂಡ ಅವ್ರನ್ನ ಕೊಂದಂತಲ್ವಂತೆ. ಅವನ ಕಾರ್ಯಗಳು ಅವನನ್ನ ಬಂಧಿಸೋದಿಲ್ಲ. ಆ ಥರ ಕೊಂದ್ರು ಕೂಡ ಅವನನ್ನ ಬಂಧಿಸೋದಿಲ್ಲ ಅಂತ ಹೇಳ್ತಾರೆ ಅವನ ಕಾರ್ಯನ. ಯಸ್ಯ ನಾಹಂಕೃತೋ ಭಾವಃ ಯಸ್ಯಾಹಂ ಕೃತೋ ಧೀರ್ಯಸ್ಯ ನ ಲಿಪ್ಯತೆ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸಾ ಇಮಾನ್ ಲೋಕಾನ್ ನ ಹಂತಿ ನ ನಿಬಧ್ಯತೆ. ಯಸ್ಯ ನಾಹಂಕೃತೋ ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸಾ ಇಮಾನ್ ಲೋಕಾನ್ ನ ಹಂತಿ ನ ನಿಬಧ್ಯತೆ. ಹತ್ವಾಪಿ ಸಹಿಮಾನ್ ನಾಂತಿ ನ ನಿಬಧ್ಯತೆ. ಯಸ್ಯ ನಾಹಂಕೃತೋ ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸಾ ಇಮಾನ್ ಲೋಕಾನ್ ನ ಹಂತಿ ನ ನಿಬಧ್ಯತೆ. ಹತ್ವಾಪಿ ಸಹಿಮಾನ್ ಯಸ್ಯ ನಾಹಂಕೃತೋ ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸಾ ಇಮಾನ್ ಲೋಕಾನ್ ನ ಹಂತಿ ನ ನಿಬಧ್ಯತೆ. ಶ್ಲೋಕ 18. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧಾ ಕರ್ಮ ಚೋದನ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮ ಚೋದನ ಕರಣಂ ಕರ್ಮ ಕರ್ತೇತಿ ಕರ್ತಾ ಇತಿ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ ಇವು ಮೂರು ಕರ್ಮವನ್ನು ಪ್ರೇರಿಸುವ ಅಂಶಗಳು. ಇಂದ್ರಿಯಗಳು, ಕರ್ಮ ಮತ್ತು ಕರ್ತ ಇವು ಕರ್ಮದ ಮೂರು ಘಟಕಗಳು. ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ ಇವು ಮೂರು ಕರ್ಮನ ಪ್ರೇರೇಪಿಸುತ್ತಂತೆ. ಇಂದ್ರಿಯಗಳು, ಕರ್ಮ ಮತ್ತು ಕರ್ತ ಇವು ಕರ್ಮದ ಮೂರು ಘಟಕಗಳಂತೆ. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧಾ ಕರ್ಮ ಚೋದನ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ತ್ರಿವಿಧ ಕರ್ಮ ಸಂಗ್ರಹ. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧಾ ಕರ್ಮ ಚೋದನ ಜ್ಞಾನಂ ಪರಿಜ್ಞಾತ ಕರ್ಮ ಚೋದನ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ.
ಕರಣಂ ಕರ್ಮ ಕರ್ತೆ ತ್ರಿವಿಧ ಸಂಗ್ರಹ ಜ್ಞೇಯಂ ಪರಿಜ್ಞಾತ ತ್ರಿವಿಧಾ ಕರ್ಮ ಚೋದನಾ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಜ್ಞಾನಂ ಜ್ಞೇಯಂ ಪರಿಜ್ಞಾತ ಕರಣಂ ಕರ್ಮ ಕರ್ತೆ ಕರ್ಮ ಸಂಗ್ರಹ. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧಾ ಕರ್ಮ ಚೋದನಾ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಜ್ಞಾನಂ ಜ್ಞೇಯಂ ಪರಿಜ್ಞಾತ ಕರ್ಮ ಚೋದನಾ ಕರಣಂ ಕರ್ಮ ಸಂಗ್ರಹ. ಹರೇ ಕೃಷ್ಣ. ಮಾತಾಜಿ ಹೇಳ್ಸಿ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ. ಹಾ ಹರೇ ಹೇಳಿ ಕೃಷ್ಣ ಮಾತಾಜಿ. ಮಾತಾಜಿ. ಶ್ಲೋಕ 17. 17 ಮಾತಾಜಿ. ಹಾ ಮಾತಾಜಿ. ಯಸ್ಯ ನಾಹಂ ಕೃತೋ ಭಾವೋ ಬುದ್ಧಿರ್ಯಸ್ಯೇನ ಲಿಪ್ಯತೆ ಅತ್ವಾಪಿ ಸಾ ಹಿಮಾನ್ ಲೋಕಾನ್ ನ ಹಂತಿ ನ ನಿಬಧ್ಯತೆ. ಮಾತಾಜಿ ಎರಡನೇ ಲೈನು ಬುದ್ಧಿರ್ ಯಸ್ಯ. ಬುದ್ಧಿರ್ಯಸ್ಯ ನ ಲಿಪ್ಯತೆ. ಸರಿ ಸರಿನಾ ಮಾತಾಜಿ? ಈಗ ಸರಿ ಬರ್ತದೆ. ಮಾತಾಜಿ ಧನ್ಯವಾದಗಳು ಮಾತಾಜಿ. ಏ ಮಂಜುಳಾ ಮಾತಾಜಿ ಓದಿ. ಏ ಮಂಜುಳಾ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ಏ ಮಂಜುಳಾ ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ಹೇಳಿ ಶ್ಲೋಕ 17. ಏ ಮಂಜುಳಾ ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ. ಗೀತಾ ಎಂ ಮಾತಾಜಿ ಹೇಳಿ. ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 17. ಯಸ್ಯ ನಾಹಂ ಕೃತ ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯತೆ ಅತ್ವಾಪಿ ಸಾ ಇಮಾನ್ ಲೋಕಾನ್ ನ ಹಂತಿ ನ ನಿಬಧ್ಯತೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ ಹೇಳಿ. ಮಾತಾಜಿ ಯಾವ್ದು ಮಾತಾಜಿ? ಶ್ಲೋಕ 17. ಯಸ್ಯ ನಾಹಂ ಕೃತೋ ಭಾವೋ ಬುದ್ಧಿರ್ಯಸ್ಯ ಲಿಪತ್ತೆ ಅತ್ವಾಪಿ ಸಾ ಇಮಾಂ ಲೋಕಾನ್ ನ ಹಂತಿ ನ ನಿಬಧ್ಯತೆ. ಮಾತಾಜಿ ಎಲ್ಲಿ ತಪ್ಪಾಯ್ತೋ ಗೊತ್ತಾಗ್ಲಿಲ್ಲ. ಮೊದಲನೇ ಲೈನು ನಾಹಂ ಕೃತೋ. ಯಸ್ಯ ನಾಹಂ ಕೃತೋ ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯತೆ. ಯಸ್ಯ ನಾಹಂ ಕೃತೋ ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯತೆ ಅತ್ವಾಪಿ ನ ಇಮಾಂ ಲೋಕಾನ್. ಅಲ್ಲ, ಅದು ಸಾ. ಅತ್ವಾಪಿ ಸಾ ಇಮಾನ್ ಲೋಕಾನ್ ನ ಹಂತಿ ನ ನಿಬದ್ಧತೆ. ಸರಿ ಬಂತ ಮಾತಾಜಿ? ಸರಿ ಬಂತು. ಥ್ಯಾಂಕ್ ಯು ಮಾತಾಜಿ. ಧನ್ಯವಾದಗಳು ಮಾತಾಜಿ. ರೇಣುಕಾ ದೇವಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. 17 ಮಾತಾಜಿ. 17 ಶ್ಲೋಕ ಹೇಳಿ ಮಾತಾಜಿ. ನೀವು 17ನೇದು ಹೇಳಿ. ಯಸ್ಯ ನಾಹಂ ಕೃತೋ ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯತೆ ಅತ್ವಾಪಿ ಸ ಇಮಾನ್ ಲೋಕಾನ್ ನ ಹಂತಿ ನ ನಿಬಧ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ನಿರ್ಮಲಾ ಮಾತಾಜಿ ಶ್ಲೋಕ 18 ಹೇಳಿ. ಹೇಳ್ತೀನಿ ಮಾತಾಜಿ. ಶ್ಲೋಕ 18. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧಾ ಕರ್ಮ ಚೋದನಾ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ. ಸರಿ ಆಯ್ತಾ?
ಸರಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಾಜೇಶ್ವರಿ ಮಾತಾಜಿ, ರಾಜೇಶ್ವರಿ ಮಾತಾಜಿ. ರಂಜನಾ ಮಾತಾಜಿ, ನೀವು ಹೇಳಿ ಶ್ಲೋಕ 18. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧಾ ಕರ್ಮ ಚೋದನಾ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಶಿವಗಂಗಾ ಮಾತಾಜಿ ಶ್ಲೋಕ 18 ಹೇಳಿ. ಹರೇ ಕೃಷ್ಣ. ಶಿವಗಂಗಾ ಮಾತಾಜಿ ಶ್ಲೋಕ 18. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧಾ ಕರ್ಮ ಚೋದನಾ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಧನ್ಯವಾದಗಳು. ವನಿತಾ ಶೆಟ್ಟಿ ಮಾತಾಜಿ ಶ್ಲೋಕ 18 ಹೇಳಿ. ವನಿತಾ ಶೆಟ್ಟಿ ಮಾತಾಜಿ. ವನಿತಾ ಮಾತಾಜಿ. ಮಾತಾಜಿ ಹೇಳ್ತೇನೆ, ಕೇಳಿಸದಾ? ಹಾ, ಕೇಳಿಸ್ತದೆ. ಶ್ಲೋಕ 18. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧಾ ಕರ್ಮ ಚೋದನಾ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದಗಳು. ಕೃಷ್ಣ. ಧನ್ಯವಾದಗಳು. ಎ ಮಂಜುಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎ ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18 ಹೇಳಿ ಮಾತಾಜಿ. ಶ್ಲೋಕ 18. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧಾ ಕರ್ಮ ಚೋದನಾ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮುಂದಕ್ಕೆ ಹೋಗುವ ಮಾತಾಜಿ. ಆಯ್ತು. 19. ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿಧೈವ ಗುಣಭೇದತಃ ಪ್ರೋಚ್ಯತೆ ಗುಣಸಂಖ್ಯಾನೆ ಯಥಾವತ್ ಶೃಣುತಾನ್ಯಪಿ. ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿಧೈವ ತ್ರಿಧಾ ಏವ ತ್ರಿಧೈವ ಗುಣಭೇದತಃ ಪ್ರೋಚ್ಯತೆ ಗುಣಸಂಖ್ಯಾನೆ ಯಥಾವತ್ ಶೃಣು ತಾನ್ಯಪಿ. ಯಥಾವತ್ ಶೃಣು ತಾನಿ ಅಪಿ. ಐಹಿಕ ಪ್ರಕೃತಿಯ 3 ಬೇರೆ ಬೇರೆ ಗುಣಗಳಿಗೆ ಅನುಗುಣವಾಗಿ ಜ್ಞಾನ, ಕರ್ಮ ಮತ್ತು ಕರ್ತ ಇವುಗಳಲ್ಲಿ 3 ವಿಧ. ಅವುಗಳ ವಿಷಯವನ್ನು ನನ್ನಿಂದ ತಿಳಿದುಕೋ. ಮತ್ತೆ 3 ವಿಷಯದ ಬಗ್ಗೆ ಹೇಳ್ತಾ ಇದ್ದಾನೆ. ಐಹಿಕ ಪ್ರಕೃತಿಯ 3 ಬೇರೆ ಬೇರೆ ಗುಣಗಳಿಗೆ ಅನುಗುಣವಾಗಿ ಜ್ಞಾನ, ಕರ್ಮ ಮತ್ತು ಕರ್ತ ಇವುಗಳಲ್ಲಿ 3 ವಿಧ ಬರುತ್ತಂತೆ. ಅವುಗಳ ವಿಷಯವನ್ನು ನನ್ನಿಂದಲೇ ತಿಳ್ಕೊ ಅಂತ ಹೇಳ್ತಾರೆ. ಜ್ಞಾನಂ ಕರ್ಮ ಚ ಕರ್ತಾ ಚ ಜ್ಞಾನಂ ಕರ್ಮ ಚ ಕರ್ತಾ ತ್ರಿಧೈವ ಗುಣಭೇದತಃ ತ್ರಿಧೈವ ಗುಣಭೇದತಃ ಪ್ರೋಚ್ಯತೆ ಗುಣಸಂಖ್ಯಾನೆ ಪ್ರೋಚ್ಯತೆ ಗುಣಸಂಖ್ಯಾನೆ ಯಥಾವತ್ ಶೃಣುತಾನ್ಯಪಿ. ಯಥಾವತ್ ಶೃಣುತಾನ್ಯಪಿ. ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿಧೈವ ಗುಣಭೇದತಃ ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿಧೈವ ಗುಣಭೇದತಃ ಪ್ರೋಚ್ಯತೆ ಗುಣಸಂಖ್ಯಾನೆ ಯಥಾವತ್ ಶೃಣುತಾನ್ಯಪಿ. ಪ್ರೋಚ್ಯತೆ ಗುಣಸಂಖ್ಯಾನೆ ಯಥಾವತ್ ಶೃಣುತಾನ್ಯಪಿ. ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿಧೈವ ಗುಣಭೇದತಃ ಪ್ರೋಚ್ಯತೆ ಗುಣಸಂಖ್ಯಾನೆ ಯಥಾವತ್ ಶೃಣುತಾನ್ಯಪಿ.
ज्ञानं कर्म च कर्ता च विधैव गुणभेदतः प्रोच्यते गुणसङ्ख्याने यथा वच्छृणुतान्यपि। तान्यपि ज्ञानं कर्म च कर्ता च त्रिधैवा गुणभेदतः प्रोच्यते गुणसङ्ख्याने तद्यथावत् शृणुतान्यपि। ज्ञानं कर्म च कर्ता च विधैव गुणभेदतः प्रोच्यते गुणसङ्ख्याने यथा वच्छृणुतान्यपि। ಶ್ಲೋಕ 20 ಸರ್ವಭೂತೇಷು ಏನೈಕಂ ಭಾವಮವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ಸರ್ವಭೂತೇಷು ಏನೈಕಂ ಏಕಂ ಭಾವಮವ್ಯಯಮೀಕ್ಷತೆ ಭಾವಂ ಅವ್ಯಯಂ ಈಕ್ಷತೆ ಅವಿಭಕ್ತಂ ವಿಭಕ್ತೇಷು ತತ್ ಜ್ಞಾನಂ ವಿದ್ಧಿ ಸಾತ್ವಿಕಂ. ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು, ಆದರೂ ಅವೆಲ್ಲವುಗಳಲ್ಲಿ ಒಂದೇ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನವನ್ನು ಸಾತ್ವಿಕ ಎಂದು ನೀನು ಅರ್ಥ ಮಾಡಿಕೊಳ್ಳಬೇಕು. ಜೀವಿಗಳಲ್ಲಿ ಅಸಂಖ್ಯಾತ ರೂಪ ಇದೆ, ಆದರೂ ಅವುಗಳೆಲ್ಲರೂ ಒಂದೇ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಬಲ್ಲ ಜ್ಞಾನವನ್ನು ಸಾತ್ವಿಕ ಅಂತ ನೀನು ಅರ್ಥ ಮಾಡ್ಕೋಬೇಕು. ಸರ್ವಭೂತೇಷು ಏನೈಕಂ ಸರ್ವಭೂತೇಷು ಏನೈಕಂ ಭಾವಮವ್ಯಯಮೀಕ್ಷತೆ ಭಾವಮವ್ಯಯಮೀಕ್ಷತೆ. ನಿಂಗೂ ಹೇಳ್ಬೋದು, ಭಾವಂ ಅವ್ಯಯಂ ಈಕ್ಷತೆ 3 ವರ್ಡ್ ಇದೆ. ಅವಿಭಕ್ತಂ ವಿಭಕ್ತೇಷು ಸಜ್ಞಾನಂ ವಿದ್ಧಿ ಸಾತ್ವಿಕಂ. ಸರ್ವಭೂತೇಷು ಏನೈಕಂ ಭಾವಂ ಅವ್ಯಯಂ ಈಕ್ಷತೆ. ಸರ್ವಭೂತೇಷು ಏನೈಕಂ ಈಕ್ಷತೆ. ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ಸರ್ವಭೂತೇಷು ಏನೈಕಂ ಭಾವಂ ಅವ್ಯಯಂ ಈಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ಸರ್ವಭೂತೇಷು ಏನೈಕಂ ಭಾವಮವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ಸರ್ವಭೂತೇಷು ಏನೈಕಂ ಭಾವಮವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ಸರ್ವಭೂತೇಷು ಏನೈಕಂ ಭಾವಮವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ಮಾತಾಡಿ ಕರೆಕ್ಟ್. ಪ್ರವೀಣ ಮಾತಾಜಿ ಮ್ಯೂಟಲ್ಲಿ ಇದ್ದೀರಾ? ಪ್ರವೀಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19.
ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿದೈವಾ ಗುಣಭೇದತಃ ಪ್ರೋಚ್ಯತೆ ಗುಣಸಂಖ್ಯಾನೇ ಯಥಾವತ್ ಶೃಣುತಾನ್ಯಪಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ವೆಂಕಟೇಶ್ ಪ್ರಭುಜಿ, ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19 ಮಾತಾಜಿ. ಪ್ರಭುಜಿ. ಶ್ಲೋಕ 19. ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿದೈವ ಗುಣಭೇದತಃ ಪ್ರೋಚ್ಯತೆ ಗುಣಸಂಖ್ಯಾನೇ ಯಥಾವತ್ ಶೃಣುತಾನ್ಯಪಿ. ಧನ್ಯವಾದಗಳು ಪ್ರಭುಜಿ, ಚೆನ್ನಾಗಿ ಹೇಳಿದ್ವಿ. ಧನ್ಯವಾದ ಮಾತಾಜಿ. ಶೀಲಾದೇವಿ ಶ್ರವಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿದೈವ ಗುಣಭೇದತಃ ಪ್ರೋಚ್ಯತೆ ಗುಣಸಂಖ್ಯಾನೇ ಯಥಾವತ್ ಶೃಣುತಾನ್ಯಪಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ತೀರಾ? ಶೀಲಾದೇವಿ ಹೇಳ ಮಾತಾಜಿ. ಶೀಲಾದೇವಿ ಮಾತಾಜಿ ಹೇಳಿ ಮಾತಾಜಿ. ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿದೈವ ಗುಣಭೇದತಃ ಪ್ರೋಚ್ಯತೆ ಗುಣಸಂಖ್ಯಾನೇ ಯಥಾವತ್ ಶೃಣುತಾನ್ಯಪಿ. ಧನ್ಯವಾದಗಳು ಮಾತಾಜಿ. ಶ್ಲೋಕ 20. ಇನ್ನು ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪೂರ್ಣಿಮಾ ಮಾತಾಜಿ ಹೇಳಿ. ಹಾ ಮಾತಾಜಿ. ಶ್ಲೋಕ 20. ಸರ್ವಭೂತೇಷು ಏನೈಕಂ ಭಾವಮವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಜ್ಞಾನಂ ವಿದ್ಧಿ ಸಾತ್ವಿಕಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಚಂದನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸರ್ವಭೂತೇಷು ಏನೈಕಂ ಭಾವಮವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಜ್ಞಾನಂ ವಿದ್ಧಿ ಸಾತ್ವಿಕಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಇನ್ನು ಚಂದ್ರಕಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾವ್ದು ಮಾತಾಜಿ? 19. 20. ಶ್ಲೋಕ 20. ಸರ್ವಭೂತೇಷು ಏನೈಕಂ ಭಾವಭಯಂ ವೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಜ್ಞಾನಂ ವಿಧಿ ಸಾತ್ವಿಕಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಇನ್ನು ವನಿತಾ ಶೆಟ್ಟಿ ಮಾತಾಜಿ ಹೇಳಿ. ಮಾತಾಜಿ ಹೇಳ್ತೇನೆ. ಶ್ಲೋಕ 20. ಸರ್ವಭೂತೇಷು ಏನೈಕಂ ಭಾವಂ ಅವ್ಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಜ್ಞಾನಂ ವಿದ್ಧಿ ಸಾತ್ವಿಕಂ. ಧನ್ಯವಾದಗಳು. ಸರಿಯಾಗಿಲ್ಲ ಮಾತಾಜಿ. ಇನ್ನೊಂದ್ಸಲ ಹೇಳಿ. ಸರ್ವಭೂತೇಷು ಏನೈಕಂ ಭಾವಮವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಜ್ಞಾನಂ ವಿದ್ಧಿ ಸಾತ್ವಿಕಂ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಸರಿ ಆಯ್ತಲ್ವಾ ಮಾತಾಜಿ? ಥ್ಯಾಂಕ್ ಯು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಇನ್ನು ಶಿವಗಂಗಾ ಮಾತಾಜಿ ಹೇಳಿ ಮಾತಾಜಿ. ಶ್ಲೋಕ 20. ಹರೇ ಕೃಷ್ಣ. ಸರ್ವಭೂತೇಷು ಏನೈಕಂ ಭಾವಮವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಜ್ಞಾನಂ ವಿದ್ಧಿ ಸಾತ್ವಿಕಂ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಮುಂದಕ್ಕೆ ಹೋಗೋಣ ಅಥವಾ ತುಂಬಾ ಲೇಟ್ ಆಗಿ ಜಾಯಿನ್ ಆದ್ರಲ್ಲ ಅವ್ರಿಗೆಲ್ಲ ಹೇಳಿಸ್ತೀರಾ ಮಾತಾಜಿ? ಓಕೆ ಮಾತಾಜಿ, ಹೇಳಿಸ್ತೇನೆ ಮಾತಾಜಿ, ಹೇಳಿಸ್ತೇನೆ. ತುಂಬಾ ದಿನ ಆಗತ್ತಲ್ಲ, ಮರ್ತೋಗತ್ತೆ. 20. ಹಾ ಮಾತಾಜಿ. ಮಂಜುಳಾ ಮಾತಾಜಿ ಶ್ಲೋಕ 11 ಹೇಳಿ. ಹರೇ ಕೃಷ್ಣ ಮಾತಾಜಿ. ನಹಿ ದೇಹ ಭೃತಾ ಶಕ್ಯಂ ತ್ಯಕ್ತುಂ ಕರ್ಮಾಣ್ಯಶೇಷತಃ ಯಸ್ತು ಕರ್ಮ ಫಲತ್ಯಾಗಿ ಸತ್ಯಾಗೀತ್ಯ ವಿಧೀಯತೆ. ಧನ್ಯವಾದಗಳು ಮಾತಾಜಿ.
ಬಿ ಮಲ್ಲಜಮ್ಮ ಮಾತಾಜಿ ಹೇಳಿ, ಶ್ಲೋಕ 11 ಹೇಳಿ ನೀವು. ಬಿ ಮಲ್ಲಜಮ್ಮ ಮಾತಾಜಿ ಅನ್ಮಿಟ್ ಮಾಡಿಕೊಳ್ಳಿ ಮಾತಾಜಿ. ಯಾವ್ದು ಮಾತಾಜಿ? 11? 11. ನಹಿ ದೇಹ ಭೃತಾ ಶಕ್ತಂ ದುಕ್ತಂ ಕರ್ಮಣ ಶೇಷತಃ ಯಸ್ತು ಕರ್ಮ ಫಲ ತ್ಯಾಗಿ ಸಾತ್ಯಾಗಿತ್ಯಭಿಧೀಯತೆ. ಮಾತಾಜಿ ತಪ್ಪಾಯ್ತು. ಮಾತಾಜಿ ದೇಹ ಭೃತ ಶಕ್ಯಂ. ಶಕ್ಯಂ, ಅದೇ ಶಕ್ಯಂ. ಮತ್ತೆಲ್ಲ ಆಯ್ತು ಮಾತಾಜಿ ತಪ್ಪು. ಲೈನು ತ್ಯಕ್ತುಂ. ತ್ಯಕ್ತ್ಯುಂ. ಹರೇ ಕೃಷ್ಣ. ಇನ್ನೊಂದ್ಸಲ ಹೇಳಿ ಮಾತಾಜಿ ನೀವು. ಹೇಳ್ತೀನಿ ಮಾತಾಜಿ. ನಹಿ ದೇಹ ಭೃತ ಶಕ್ತಂ ಮಾತಾಜಿ ಹೇಳಿ ಮಾತಾಜಿ. ಯಾವತ್ತು ಕ್ಯಾಂ ಶಾಕ್ಯಾಂ ತ್ಯಕ್ತುಂ ಹೇಳಿ, ಪ್ರಾಕ್ಟೀಸ್ ಮಾಡಿ. ಅಭೃತ ಶಕ್ಯಂ ನಹಿ ದೇಹ ಭೃತ ಶಕ್ತಂ ತ್ಯಕ್ತುಂ. ಅನ್ಮ್ಯೂಟ್ ಆದ್ದು, ಸಾರಿ ಮ್ಯೂಟ್ ಆದ್ದು, ಮ್ಯೂಟ್ ಆದ್ದು ಮಲ್ಲಜಮ್ಮ ಮಾತಾಜಿ. ಏನಾಯ್ತು? ಇಲ್ಲ, ಅವ್ರು ಇಲ್ವೇ ಇಲ್ವಾ ಅಂತ. ಹೌದಂತ ನಂತರ ನೋಡುವ. ನಹಿ ದೇಹಾಭೃತ ಶಕ್ತಂ ತ್ಯುಕ್ತುಂ ಕರ್ಮ ತ್ಯಕ್ತುಂ ಕರ್ಮಾಣ್ಯ ಶೇಷತಃ ಯಸ್ತು ಕರ್ಮ ಫಲ ತ್ಯಾಗಿ ಸಾತ್ಯಾಗಿತ್ಯ ವಿಧೀಯತೆ. ಮಾತಾಜಿ ತಪ್ಪಾಯ್ತು, ಪ್ರಾಕ್ಟೀಸ್ ಮಾಡ್ತೀನಿ. ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ. ಮಾಡ್ತೀನಿ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ, ಧನ್ಯವಾದಗಳು. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ, ಶ್ಲೋಕ 12 ಹೇಳಿ. 12 ಮಾತಾಜಿ. ಹಾ ಮಾತಾಜಿ. ಅನಿಷ್ಟಮಿಷ್ಟ ಮಿಶ್ರಂ ಚ ತ್ರಿವಿಧಂ ಕರ್ಮಣಃ ಫಲಂ ಭವತ್ಯಾತ್ಯಾಗಿನಾಂ ಪ್ರೇತ್ಯೇ ನತೋ ಸನ್ಯಾ. ಏನ್ ಮಾತಾಜಿ? ಪ್ರೇತ್ಯನೇ ಕರೆಕ್ಟ್. ಪ್ರೇತ್ಯನಾ? ಭವತ್ಯಾತ್ಯಾಗಿನಾಂ ಪ್ರೇತ್ಯ ನತೋ ಸನ್ಯಾಸಿನಾಂ ಕ್ವಚಿತ್. ಹರೇ ಕೃಷ್ಣ. ಸರಿ ಸರಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 12. ಅನಿಷ್ಟಮಿಷ್ಟಂ ಮಿಶ್ರಂ ಚ ತ್ರಿವಿಧಂ ಕರ್ಮಣಃ ಫಲಂ ಭವತ್ಯತ್ಯಾಗಿನಾಂ ಪ್ರೇತ್ಯ ನತೋ ಸನ್ಯಾಸಿನಾಂ ಕ್ವಚಿತ್. ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ನು ಶೋಭಾ ಭಟ್ ಮಾತಾಜಿ, ಶ್ಲೋಕ 11 ಹೇಳಿ. ಹರೇ ಕೃಷ್ಣ ಮಾತಾಜಿ. ನಹಿ ದೇಹ ಭೃತ ಶಕ್ಯಂ ತ್ಯಕ್ತುಂ ಕರ್ಮಣ್ಯ ಶೇಷತಃ ಯಸ್ತು ಕರ್ಮ ಫಲ ತ್ಯಾಗಿ ಸತ್ಯಾಗೀತ್ಯಭಿಧೀಯತೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ, ಶ್ಲೋಕ 12 ಹೇಳಿ. ಹೇಳ್ತೀನಿ ಮಾತಾಜಿ. ಶ್ಲೋಕ 12. ಅನಿಷ್ಟಮಿಷ್ಟಂ ಮಿಶ್ರಂ ಚ ತ್ರಿವಿಧಂ ಕರ್ಮಣಃ ಫಲಂ ಭವತ್ಯಾತ್ಯಾಗಿನಾಂ ಪ್ರೇತ್ಯ ನತು ಸನ್ಯಾಸಿನಾಂ ಕ್ವಚಿತ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇನ್ನು ಹರೇ ಕೃಷ್ಣ ಮಾತಾಜಿ. ಇನ್ನು ನ್ಯೂಲಿ ಜಾಯಿನ್ ಆದವರು ಈಗ. ಓಕೆ, ನಾನು ಪೂರ್ಣಿಮಾ ಮಾತಾಜಿ. ರಾಜೇಶ್ವರಿ ಮಾತಾಜಿ ಹೇಳಿ ಮಾತಾಜಿ. ರಾಜೇಶ್ವರಿ ಮಾತಾಜಿ. ಮಾತಾಜಿ ಹೇಳ್ತೀನಿ. ಯಾವ್ದು ಹೇಳ್ಬೇಕು ಮಾತಾಜಿ? 12ನೇ ಶ್ಲೋಕ ಹೇಳಿ. ಟ್ರೈ ಮಾಡ್ತೀನಿ ಮಾತಾಜಿ, ಲೇಟ್ ಆಗಿದೆ. ಅನಿಷ್ಟಮಿಷ್ಟಂ ಮಿಶ್ರಂ ಚ ತ್ರಿವಿಧಂ ಕರ್ಮಣಃ ಫಲಂ ಭವತ್ಯಾತ್ಯಾಗಿನಾಂ ಪ್ರೇತ್ಯ ನತು ಸನ್ಯಾಸಿನಾಂ ಕ್ವಚಿತ್.
ಇದು ಕರೆಕ್ಟ್ ಬಂತ್ರ ಮಾತಾಜಿ? ಭವತ್ಯಾಗ್. ಭವತ್ಯತ್ಯಾಗಿ ನಾನು ಕರೆಕ್ಟ್ ಬಂತು. ಹಾ, ಓಕೆ ಮಾತಾಜಿ, ಧನ್ಯವಾದಗಳು. 13ನೇ ಶ್ಲೋಕ ಓದಿ ರಾಜೇಶ್ವರಿ ಮಾತಾಜಿ ನೀವು. ಹಾ ಮಾತಾಜಿ. ಶ್ಲೋಕ 13. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಸರಿ ಬಂತು. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಪೂರ್ಣಿಮಾ ಮಾತಾಜಿ ಹೇಳಿ. 13. ಹಾ ಮಾತಾಜಿ, ನೀವು ಹೇಳಿದ್ರ ಇಲ್ಲ ಅಲ್ವಾ? 13ನೇ ಶ್ಲೋಕ ಹೇಳಿ. ಹಾ ಮಾತಾಜಿ. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರೇಣುಕಾ ಮಾತಾಜಿ ಓದಿದ್ರ ಮಾತಾಜಿ ನೀವು? ಹರೇ ಕೃಷ್ಣ ಮಾತಾಜಿ. ಓದಿ ಶ್ಲೋಕ 14. ಅಧಿಷ್ಠಾನಂ ತಥಾ ಕರ್ತಾ ಕರಣಂ ಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾಃ ದೈವಂ ಚೈವಾತ್ರ ಪಂಚಮಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಬೀವಿ ಮಾತಾಜಿ ಶ್ಲೋಕ 14 ಹೇಳಿ. ಹರೇ ಕೃಷ್ಣ ಮಾತಾಜಿ. ಅಧಿಷ್ಠಾನಂ ತಥಾ ಕರ್ತಾ ಕರಣಂ ಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾಃ ದೈವಂ ಚೈವಾತ್ರ ಪಂಚಮಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 13 ಹೇಳಿ ಮಾತಾಜಿ ನೀವು. ನಾನೇನಾ ಮಾತಾಜಿ? 13. ಹಾ, ಥ್ಯಾಂಕ್ ಯು ಮಾತಾಜಿ. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ನಿರ್ಮಲಾ ಬಿ ಅವ್ರ ಮಾತಾಜಿ ಶ್ಲೋಕ 14 ಓದಿ. ಶ್ಲೋಕ 14. ಅಧಿಷ್ಠಾನಂ ತಥಾ ಕರ್ತಾ ಕರಣಂ ಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾಃ ದೈವಂ ಚೈವಾತ್ರ ಪಂಚಮಂ. ಮಾತಾಜಿ ಸರಿ ಹೋಯ್ತಾ? ಸರಿ ಹೋಯ್ತು, ಸರಿ ಹೋಯ್ತು. ಧನ್ಯವಾದಗಳು ರಂಜನಾ ಮಾತಾಜಿ. ಮಾತಾಜಿ. ರಂಜನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 14. 14. ಅಧಿಷ್ಠಾನಂ ತಥಾ ಕರ್ತಾ ಕರಣಂ ಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾಃ ದೈವಂ ಚೈವಾತ್ರ ಪಂಚಮಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಶೀಲಾದೇವಿ ಮಾತಾಜಿ. 14. ಹಾ ಮಾತಾಜಿ. ಅಧಿಷ್ಠಾನಂ ತಥಾ ಕರ್ತಾ ಕರಣಂ ಚ ಪೃಥಗ್ ವಿಧಂ ವಿವಿಧಾಂಚ ಪೃಥಕ್ ಚೇಷ್ಟಾಃ ದೈವಂ ಚೈವಾತ್ರ ಪಂಚಮಂ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶಿವಗಂಗಾ ಮಾತಾಜಿ. ಶಿವಗಂಗಾ ಮಾತಾಜಿ ಶ್ಲೋಕ 15 ಹೇಳಿ. ಶಿವಗಂಗಾ ಮಾತಾಜಿ. ಶ್ರವಂತಿ ಮಾತಾಜಿ. ಶ್ರವಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15. ಶರೀರವಾನ್ ಮನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ವನಿತಾ ಶೆಟ್ಟಿ ಮಾತಾಜಿ. ವನಿತಾ ಶೆಟ್ಟಿ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ, ಹೇಳಿ. 15 ಅಲ್ಲ ಮಾತಾಜಿ? ಹಾ ಮಾತಾಜಿ. ಶ್ಲೋಕ 15. ಶರೀರವಾಗ್ಮನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ಧನ್ಯವಾದಗಳು ಮಾತಾಜಿ. ವೆಂಕಟೇಶ್ ಪ್ರಭುಜಿ ಶ್ಲೋಕ 15 ಹೇಳಿ. ಸರಿ ಆಯ್ತು ಮಾತಾಜಿ ನೀವು ಹೇಳಿದ್ದು. ಹೌದು.
ಹೇಳಿ ವೆಂಕಟೇಶ್ ಪ್ರಭುಜಿ. ಶ್ಲೋಕ 15. ಶರೀರವಾಗ್ಮನೋರ್ಬಿರ್ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಏತವಃ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದ ಮಂಜುಳಾ ಮಾತಾಜಿ ಶ್ಲೋಕ 16 ಹೇಳಿ. ಶ್ಲೋಕ 16 ಮಾತಾಜಿ ಮೇಲೆ ಮಾಡಿ ಮಾತಾಜಿ. ಶ್ಲೋಕ 15 ಹೇಳಿ ಮಾತಾಜಿ ನೀವು. 16 ಬಂತು. 15 16 ಶ್ಲೋಕ 16. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯಕೃತ ಬುದ್ಧಿತ್ವಾತ್ ನ ಸಾ ಪಶ್ಯತಿ ದುರ್ಮತಿಃ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ ಹೇಳಿ. ಬಿ ಮಲ್ಲಜಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ. ಮಾತಾಜಿ ಯಾವ್ದು ಮಾತಾಜಿ? ಶ್ಲೋಕ 16. ತತ್ವೈವಂ ಸತಿ ಕರ್ತಾರಂ ಆತ್ಮನಾಂ ಕೇವಲಂ ತುಹ್ಯಃ ಪಶ್ಚಾತ್ಯಕೃತ ಬುದ್ಧಿತ್ವಾತ್ ನ ಸಾ ಪಶ್ಯತಿ ದುರ್ಮತಿಃ. ಮಾತಾಜಿ ಇಲ್ಲ, ಇದು ಕರೆಕ್ಟ್ ಆಗಿ ಹೇಳಿದ್ರಿ. ಪಶ್ಯತ್ಯ ಕೃತ ಬುದ್ಧಿತ್ವಾತ್. ಎರಡನೇ ಲೈನ್ ಆತ್ಮಾನಂ, ತಾ ದೀರ್ಘ ಇದೆ. ಆತ್ಮಾನಂ ಕೇವಲಂ ತು ಯಾಹ. ಇನ್ನೊಂದ್ಸತಿ ಹೇಳ ಮಾತಾಜಿ. ಹೇಳಿ. ತತ್ವೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತುಹ್ಯಃ ಪಶ್ಚಾತ್ಯಕೃತ ಬುದ್ಧಿತ್ವಾತ್ ನ ಸಾ ಪಶ್ಯತಿ. ಪ್ರಾಕ್ಟೀಸ್ ಮಾಡ್ತೀನಿ ಮತ್ತೆ. ದುರ್ಮತಿ ಬಂತು, ಸರಿ ಹೇಳಿ. ಹೇಳಿ ಮಾತಾಜಿ. ಮಲ್ಲಜಮ್ಮ ಮಾತಾಜಿ ಹೇಳಿ ಇನ್ನೊಂದ್ಸಲ. ಇನ್ನೊಂದ್ಸಲ ಹೋದ್ರೆ ಇನ್ನೊಂದಷ್ಟು ಮಿಸ್ಟೇಕ್ ಮಾಡ್ತೀನಿ. ಇಲ್ಲ ಹೇಳಿ. ಯಾಕಂದ್ರೆ ಹೇಳ್ತೀರ ನಾನೇನೋ ತಪ್ಪು ಮಾಡ್ತೀನಿ ಮತ್ತೆ ಮಾಡ್ತೀನಿ. ಮಾತಾಜಿ ಹಂಗ ಅನ್ಕೊಂಬೇಡಿ, ಹೇಳಿ ಮಾತಾಜಿ. ಬರುತ್ತೆ, ನಾನ್ ತಪ್ಪು ಮಾಡ್ತೀನಿ ಅಂದ್ರೆ ಅದ್ ಹಂಗೆ ಆಗುತ್ತೆ. ಬರುತ್ತೆ. ಅಲ್ಲ ಬರುತ್ತೆ, ಕರೆಕ್ಟ್. ಎಲ್ಲ ನೀವೆಲ್ಲ ಇದೀರಲ್ಲ. ನಾ ಹೇಳಂದ್ರೆ ಮಾನಸಿಕವಾಗಿ ನಾ ಹೇಳಿದ್ದು. ಅದು ನಿಮ್ ಮನಸ್ಸು ಫಸ್ಟ್ ಕ್ಲೀನ್ ಆಗಿ ಹೇಳ್ತೈತಿ ಅಂದ್ರೆ ಖಂಡಿತವಾಗ್ಲೂ ಅದು ಹೇಳ್ತೀರ ನೀವು. ಈಗ ಎಷ್ಟು ಪರವಾಗಿಲ್ಲ ಮಾತಾಜಿ. ನಾನು ಕಂಪೇರ್ ಮಾಡಿದ್ರೆ ನಾನು ಈ ಬ್ಯಾಚ್ ಒಂದೇ ಪೂರ್ತಿ, ಲಾಸ್ಟ್ ಬ್ಯಾಚ್ 2-3 ಇದಕ್ ಬಂದೆ ಚಾಪ್ಟರ್ಗೆ. ಈಗ ಇದೊಂದೇ ಈ ಬ್ಯಾಚ್ ನಾನು ಇದು ಕಂಪ್ಲೀಟ್ ಆಗಿ ಕೇಳ್ತಾ ಇರೋದು ಮೇಡಮ್ ಹತ್ರ. ತತ್ರೈವಂ ಸತಿ ಕರ್ತಾರಂ ಆತ್ಮನಾಂ ಕೇವಲಂ ತುಹ್ಯಃ ಪಶ್ಚಾತ್ಯಕೃತ ಬುದ್ಧಿತ್ವಾತ್ ನ ಸಾ ಪಶ್ಯತಿ ದುರ್ಮತಿಃ. ಕಲಿತೀನಿ. ನೀವಂತೂ ತುಂಬಾನೇ ಹೇಳಿಸ್ತೀರ ಬಿಡಿ. ಬಿಡಲ್ಲ, ಅದ್ ಬರ್ಸ್ಬಿಟ್ಟೆ ಬಿಡೋದು ಅವ್ರು. ನಮ್ ಮೇಡಮ್ ಅಂತೂ ಸಖತ್ತು. ಅಂದ್ರೆ ಈಗ ಶ್ಲೋಕ ಓದೋರೆಲ್ಲ ತುಂಬಾ ಚೆನ್ನಾಗಿ ಓದ್ತಾರೆ ಮಾತಾಜಿ. ಆದ್ರೆ ಅವ್ರು ಸ್ಪೀಡ್ ಅಲ್ಲಿ ಹೋಯ್ತಾರೆ. ನಮ್ಮಂತವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಕಲಿಯಕ್ಕೆ. ಮಾತಾಜಿ ಯಾವಾಗ್ಲೂ ನಿಧಾನವಾಗಿ ಓದ್ಬೇಕು. ನಿಧಾನಕ್ಕೆ ಓದ್ಬೇಕು. ಅಲ್ಲಿರೋರು ಇದಾರಲ್ಲ ಎಕ್ಸ್ಪರ್ಟ್ಗಳು ಮಾತಾಜಿ, ಅವ್ರನ್ನ ನೋಡ್ಬೇಡಿ ನೀವು. ಶ್ಲೋಕ ತರನೇ ಓದ್ಬೇಕು ಮಾತಾಜಿ. ಅಲ್ಲ, ನಿಧಾನಕ್ಕೆ ಹೇಳಿದ್ರೆ ಕೇಳಕ್ಕೂ ಚಂದ ಅಷ್ಟೇ, ಇನ್ನೇನಿಲ್ಲ. ಅವ್ರ ಕಲ್ತಿರೋರ್ ನಿಧಾನಕ್ಕೆ ಹೋದ್ರೆ ನಮ್ಗೆ ಇನ್ನೂ ಇನ್ಫ್ಲೂಯೆನ್ಸ್ ಆಗುತ್ತೆ. ಹೌದು ಹೌದು, ಅದನ್ನ ನಾನು ಹೇಳಿದ್ದಷ್ಟೇ. ಅವ್ರು ಹೇಳ್ಬೇಡ ಅಂತಲ್ಲ, ನ್ಯೂ ಕಮರ್ಸ್ಗೆಲ್ಲ ಸ್ವಲ್ಪ ಎನ್ಕರೇಜ್ ಗಿಂತ ಸ್ಪೆಲ್ಲಿಂಗ್ಗಳು, ಉಚ್ಚಾರಣೆ ಅವೆಲ್ಲ ಸ್ಪಷ್ಟವಾಗಿ ನಾವು ಕಲಿಯಕ್ ಒಳ್ಳೇದು ಅಂತ ನನ್ನ ಇಂಡಿವಿಜುವಲ್ ಒಪಿನಿಯನ್ ಮಾತಾಜಿ. ನಂಗೆ ಗೊತ್ತಿಲ್ಲ. ಧನ್ಯವಾದಗಳು ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳ್ಬೇಕು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು. ಭಾಗ್ಯಲಕ್ಷ್ಮಿ ಮಾತಾಜಿ ಶ್ಲೋಕ 16 ಹೇಳಿ. ಮಾತಾಜಿ.
तत्रैवं सति कर्ताराम् आत्मानं केवलं तु यः पश्यते कृतबुद्धित्वात् न सः पश्यति दुर्मतिः. ಪಶ್ಯತ್ಯ ಮಾತಾಜಿ 3ನೇ ಲೈನು ಪಶ್ಯತ್ಯ ಕೃತ ಬುದ್ಧಿತ್ವಾತ್. ಪಶ್ಯತ್ಯ ಪಶ್ಯತ್ಯ ಕೃತ ಬುದ್ಧಿತ್ವಾತ್. ಸರಿನಾ ಮಾತಾಜಿ? ಹೌದು. ಓಕೆ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ರೇಣುಕಾದೇವಿ ಮಾತಾಜಿ ಓದಿ. ರೇಣುಕಾದೇವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾವ ಶ್ಲೋಕ ಓದ್ಬೇಕು ಮಾತಾಜಿ? 14ನೇ ಶ್ಲೋಕ. ಓಕೆ. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯಾತ್ಯಾಕೃತ ಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿಃ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅದು ಪಶ್ಚಾತ್ಯ ಮಾತಾಜಿ, ಪಶ್ಚಾತ್ಯ ಅಂತ ಹೇಳ್ಬೇಡಿ, ಪಶ್ಚಾತ್ಯ ದೀರ್ಘ ಇಲ್ಲ. ಪಶ್ಯತ್ಯ. ಓಕೆ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ ಮಾತಾಜಿ ಈಗ ಬಂದದ್ದ ಮಾತಾಜಿ, ನೀವು ಓದಿ ಮಾತಾಜಿ 14ನೇ ಶ್ಲೋಕ. ನಾನಾ ಮಾತಾಜಿ? ಅಲ್ಲ ಮಾತಾಜಿ, ಲಕ್ಷ್ಮಿ ಅಂತ ಇದ್ದದ್ದು ನೋಡಿ, ಈಗ ಜಾಯಿನ್ ಆದ. ಹೌದ್ರಿ. 16ನೇ ಶ್ಲೋಕ. ಹರೇ ಕೃಷ್ಣ. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತೂ ಯಃ ಪಶ್ಯತ್ಯ ಕೃತ ಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿಃ. ಧನ್ಯವಾದಗಳು ಮಾತಾಜಿ. ನಿಮ್ಗೆ ಮುಂದಕ್ಕೆ ಶ್ಲೋಕ ಓದಿಸ್ತೇವೆ. ಎಲ್ಲಿದ್ದು ನೀವು? ಒಂದು 2 days ಆಯ್ತು ಬಂದಿಲ್ಲ ನೀವು. ಯಾವ ಕ್ಲಾಸಿಗೂ ಬಂದಿಲ್ಲ? ನಾವು ಊರಿಗೆ ಹೋಗಿದ್ದೆ, ಇವತ್ತು ಬಂದೆ ಈಗ ಸಾಯಂಕಾಲ. ಓಕೆ ಮಾತಾಜಿ. ಲಕ್ಷ್ಮೀ ಬೀವಿ ಮಾತಾಜಿ ಓದಿ ಮಾತಾಜಿ 14ನೇ ಶ್ಲೋಕ. 16 ಓದ್ತೀನಿ ಮಾತಾಜಿ. ಶ್ಲೋಕ 16. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯ ಕೃತ ಬುದ್ಧಿತ್ವಾನ್ ನ ಸ ಪಶ್ಯತಿ ದುರ್ಮತಿಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ನಿರ್ಮಲಾ ಮಾತಾಜಿ, ನೀವು ಶ್ಲೋಕ 17 ಓದಿ. ಓದ್ತೀನಿ ಮಾತಾಜಿ. ಅವಾಗ್ಲೇ ಅದನ್ನೇ ಓದಿದ್ದೆ ಮಾತಾಜಿ ನಾನು. ಓದಿದ್ದು ನೀವು? ಲಕ್ಷ್ಮೀ ಮಾತಾಜಿ ಒಂದ್ ನಿಮಿಷ ಮಾತಾಜಿ. ಲಕ್ಷ್ಮೀ ಮಾತಾಜಿ ಶ್ಲೋಕ 17 ಓದಿ. 17 ಶ್ಲೋಕ. ಯಶ್ಯ ನಹಂಕೃತೋ ಭಾವೋ ಬುದ್ಧಿರ್ಯಶ್ಯ ನ ಲಿಪ್ಯತೆ ಹತ್ವಾಪಿ ಸ ಇಮಾಂ ಲೋಕಾನ್ ನ ಹಂತಿ ನ ನಿಬಧ್ಯತೆ. ಧನ್ಯವಾದಗಳು ಮಾತಾಜಿ. ಇನ್ನು ಪೂರ್ಣಿಮಾ ಮಾತಾಜಿ ಓದಿದ್ವ? ಪೂರ್ಣಿಮಾ ಮಾತಾಜಿ. ಮಾತಾಜಿ ಎಷ್ಟನೇದ್ ಮಾತಾಜಿ? ಶ್ಲೋಕ 17. ಯಸ್ಯ ನಾಹಂ ಕೃತೋ ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸ ಇಮಾನ್ ಲೋಕಾನ್ ನ ಹಂತಿ ನ ನಿಬಧ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ ಶ್ಲೋಕ 18 ಓದಿದ್ವ ನೀವು? ಓದಿಲ್ಲ, ಓದ್ತೀನಿ ಮಾತಾಜಿ. ಅದು ಓದಿ. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮ ಚೋದನ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ರಾಜೇಶ್ವರಿ ಮಾತಾಜಿ ಶ್ಲೋಕ 18 ಓದಿ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮ ಚೋದನ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಮಾತಾಜಿ ಕರೆಕ್ಟ್ ಬಂತು. ಧನ್ಯವಾದಗಳು. ರಂಜನಾ ಮಾತಾಜಿ ಶ್ಲೋಕ 18 ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮ ಚೋದನ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ.
ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಧನ್ಯವಾದ. ಮಾತಾಜಿ, ಧನ್ಯವಾದಗಳು. ಶಿವಗಂಗಾ ಮಾತಾಜಿ, ಶ್ಲೋಕ ಹರೇ ಕೃಷ್ಣ 18 ಮಾತಾಜಿ. ಓದಿಲ್ಲ ಅಂದ್ರೆ ನೀವು ಶ್ಲೋಕ 18 ಓದಿ. 18 ಓದಿದ್ದೆ ಮಾತಾಜಿ ಆಗ್ಲೇ. 19 ಓದಿದ್ವಾ? ಇಲ್ಲ ಮಾತಾಜಿ. 19 ಓದಿ. 19. ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿದೈವ ಗುಣ ಭೇದತಃ ಪ್ರೋಚ್ಯತೆ ಗುಣ ಸಂಖ್ಯಾನೆ ಯಥಾವರ್ಷಣುತಾನ್ಯಪಿ. ಹರೇ ಕೃಷ್ಣ ಮಾತಾಜಿ. ಸರಿ ಆಯ್ತು ಮಾತಾಜಿ. ವನಿತಾ ಶ್ರವಂತಿ ಮಾತಾಜಿ, ಶ್ರವಂತಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವನಿತಾ ಶೆಟ್ಟಿ ಮಾತಾಜಿ. 19 ಓದ್ತೇನೆ ಮಾತಾಜಿ. 20 ನಾನು ಓದಿದ್ದೇನೆ. 19 ಓಕೆ ಮಾತಾಜಿ. ಶ್ಲೋಕ 19. ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿದೈವ ಗುಣ ಭೇದತಃ ಪ್ರೋಚ್ಯತೆ ಗುಣ ಸಂಖ್ಯಾನೆ ಯಥಾವಚ್ಛೃಣುತಾನ್ಯಪಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಧನ್ಯವಾದಗಳು. ಮಾತಾಜಿ, ಧನ್ಯವಾದಗಳು. ವೆಂಕಟೇಶ್ ಪ್ರಭುಜಿ, ಯಾವ್ದು ಓದಿಲ್ಲ ನೀವು? ಶ್ಲೋಕ 19 ಯಾ 20? ಮಾತಾಜಿ ಶ್ಲೋಕ 19 ಓದ್ತೀನಿ ಮಾತಾಜಿ. ಓದಿ ಪ್ರಭುಜಿ. ಮಾತಾಜಿ ಶ್ಲೋಕ 19. ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿದೈವ ಗುಣ ಭೇದತಃ ಪ್ರೋಚ್ಯತೆ ಗುಣ ಸಂಖ್ಯಾನೆ ಯಥಾವಚ್ಛೃಣುತಾನ್ಯಪಿ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದ ಮಾತಾಜಿ. ಶ್ರವಂತಿ ಮಾತಾಜಿ, ಶ್ರವಂತಿ ಮಾತಾಜಿ. ಲಕ್ಷ್ಮಿ ಮಾತಾಜಿ, ನೀವು ಶ್ಲೋಕ 20 ಓದಿ. ಓದ್ 20. ಹೌದು. ಸ್ವಲ್ಪ ಮ್ಯಾರಿಟ್ ಮಾಡ್ರಿ. ಸರ್ವಭೂತೇಷು ಏನೈಕಂ ಭಾವಮವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಜ ಜ್ಞಾನಂ ವಿದ್ಧಿ ಸಾತ್ವಿಕಂ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ ಬೇವಿ ಮಾತಾಜಿ, ನೀವು ಶ್ಲೋಕ 20 ಓದಿ. ಶ್ಲೋಕ 20. ಸರ್ವಭೂತೇಷು ಏನೈಕಂ ಭಾವಮವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು. ಹೊರಟೈತಲ್ಲ ಸ್ಕ್ರೀನ್ ಹೊಂಟೋಯ್ತು ಮಾತಾಜಿ. ಹೋಯ್ತು. ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಧನ್ಯವಾದಗಳು. ಎಲ್ಲರದ್ದು ಆಯ್ತು. ಇನ್ ಯಾವ್ದಾದ್ರು ಓದ್ಲಿಕ್ಕೆ 20ನೇ ಶ್ಲೋಕ? ನಾನು 19 ಓದ್ಲಾ? ಓದಿ ಮಾತಾಜಿ. ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿದೈವ ಗುಣ ಭೇದತಃ ಪ್ರೋಚ್ಯತೆ ಗುಣ ಸಂಖ್ಯಾನೆ ಯಥಾವಚ್ಛೃಣೋತ್ಯನ್ನಪಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ ಯಾವ್ದು ಓದ್ಲಿಕ್ಕೆ? ಭಾಗ್ಯಲಕ್ಷ್ಮಿ ಮಾತಾಜಿ ಓದಿ. ಓದ್ಲಾ ಮಾತಾಜಿ? ಯಾವ್ದು 20 ಓದ್ಲಾ 19 ಓದ್ಲಾ ಮಾತಾಜಿ? ಯಾವ್ದು ಓದ್ಲಿಲ್ಲ ನೀವು? ಸರ್ ಇದು 20 ಓದ್ಲಿಲ್ಲ ಮಾತಾಜಿ. 20 ಓದಿ. ಸರ್ವಭೂತೇಷು ಹೀನೈಕಂ ಭಾವಮವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಜ್ಞಾನಂ ವಿದ್ಧಿ ಸಾತ್ವಿಕಂ. ಧನ್ಯವಾದಗಳು ಮಾತಾಜಿ. ಸರಿ ಆಯ್ತು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಹೇಳ ಮಾತಾಜಿ. ಹೇಳಿ. ಶ್ಲೋಕ 19. ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿದೈವ ಗುಣ ಭೇದತಃ ಪ್ರೋಚ್ಯತೆ ಗುಣ ಸಂಖ್ಯಾನೆ ಯಥಾವಚ್ಛೃಣುತಾನ್ಯಪಿ. ಎಷ್ಟು ಚೆನ್ನಾಗಿ ಬಂತು. ಹರೇ ಕೃಷ್ಣ ಹರೇ ಕೃಷ್ಣ. ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇದು ಏನು ಭಯ ಪಡಬಾರ್ದು ಓದುವಾಗ. ಸೀದಾ ಓದ್ಕೊಂಡು ಹೋಗ್ಬೇಕು, ನಿಧಾನವಾಗಿ. ಚೆನ್ನಾಗಿ ಬರ್ತದೆ ಅವಾಗ. ಹರೇ ಕೃಷ್ಣ. ಇಲ್ಲಿ ಎಲ್ಲರದ್ದು ಆಯ್ತಾ? ಆಗಿದೆ ಮಾತಾಜಿ. ಆಗಿದೆ ಮಾತಾಜಿ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ.
ಧನ್ಯವಾದಗಳು ಮಾತಾಜಿ. ಹರೇ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾಳೆ ಶ್ಲೋಕ ಪಠನೆ ಇಲ್ವಾ ಮಾತಾಜಿ? ಕೃಷ್ಣ ಎಲ್ಲ ಭಕ್ತರಿಗೂ ಧನ್ಯವಾದಗಳು. ಮಾತಾಜಿ ನಾಳೆ 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 ಇಲ್ಲ ಇಲ್ಲ ಮಾತಾಜಿ, ಶನಿವಾರ ಅಲ್ವಾ, ನಾಳೆ ಇಲ್ಲ. ನಿಮ್ಗೆ ಏಕಾದಶಿದು ಸೋಮವಾರದಿಂದ ರಿವಿಷನ್ ಸ್ಟಾರ್ಟ್. ಮಾತಾಜಿ ಏಕಾದಶಿದು ಶ್ಲೋಕ ಪಠನೆ ಇಲ್ವಾ ಮಾತಾಜಿ? ಇಲ್ಲ ಮಾತಾಜಿ, ಶನಿವಾರ ಲಿಂಕ್ ಇರೋದಿಲ್ಲ, ಅದಕ್ಕೆ ಶನಿವಾರ ಭಾನುವಾರ ಬಂದ್ರೆ ಇರಲ್ಲ. ಹಾ ಏಕಾದಶಿ ಹಾ ಧನ್ಯವಾದಗಳು. ಓಕೆ, ನಮ್ಮಲ್ಲೂ ಇಲ್ಲ ಶನಿವಾರ ಆದ್ರಿಂದ. ಮತ್ತೆ ಮಂಡೇ ಕ್ಲಾಸ್ ಅಲ್ವಾ ಮಾತಾಜಿ? ಮಂಡೆ. ಸರಿ. ನಾನಿರೋದಿಲ್ಲ, ಮಾತಾಜಿ ರಿವಿಷನ್ ಮಾಡ್ತಾರೆ. ಇವತ್ತೇ ಅಲ್ವಾ ಮಾತಾಜಿ ಅವರೇ? ಮಂಡೆ ಏಕಾದಶಿ ಏಕಾದಶಿಗೆ ಹೇಗೆ ಶ್ಲೋಕ ಹೇಳ್ತೇವೆ ಹಾಗೆ ಶ್ಲೋಕ ಹೇಳಿಸುವುದು. ಇಲ್ಲ ಇವತ್ತೇ ಅಲ್ವಾ ಏಕಾದಶಿ? ಏಕಾದಶಿ ಇವತ್ತು ನಾಳೆ ಇದೆ, ಇಸ್ಕಾನ್ಗೆ ನಾಳೆ. ನಮ್ ಕ್ಯಾಲೆಂಡರ್ ಅಲ್ಲಿ ಇವತ್ತೇ ಕೊಟ್ಟಿದ್ದಾರೆ, ಅದಕ್ಕಂದೆ. ನಮ್ ಕ್ಯಾಲೆಂಡರ್ ಅಲ್ಲಿ ಇವತ್ತೇ ಇದೆ ಮಾತಾಜಿ. ಇಸ್ಕಾನ್ ಅವ್ರು ನಾಳೆ ಫಾಲೋ ಮಾಡಿ. ಹೌದಾ? ಆ ಮಾತಾಜಿ ನಿಮ್ಗೆ ಫೋನ್ ಮಾಡ್ತೀರಾ ಆಮೇಲೆ? ನನ್ಗ? ಹೌದು ಮಾತಾಜಿ. ಮಾಡಿ ಮಾಡಿ, ನಾನು ಮಾಡ್ಬೇಕು ಅಂತಿದ್ದೇನೆ. ಓಕೆ ಎಂತ ಮಾಡ್ಲಾ ಮಾತಾಜಿ? ಮಾತಾಜಿ ಮಾಡಿ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು. ಲಲಿತಾ ಮಾತಾಜಿ ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಇಲ್ಲಾಂದ್ರೆ ಟ್ಯೂಸ್ಡೇ ಇಂದ ಗ್ಯಾರಂಟಿ.